ಕಳೆದ 2-3 ದಶಕಗಳಿಂದ ಕರಾವಳಿಯಲ್ಲಿ ಯಾವುದೇ ಕಾರ್ಯಕ್ರಮ ನಡೆಯಲಿ, ಯಾವುದೇ ಮೆರವಣಿಗೆ ನಡೆಯಲಿ, ಶಿಲ್ಪ ಕಲ್ಲಡ್ಕ ಇಲ್ಲಿಯ ಗೊಂಬೆ ಬಳಗ ಅಲ್ಲಿ ಕಾಯಂ ಆಗಿರುತ್ತೆ. ಈ ಒಂದು ಶಿಲ್ಪ ಗೊಂಬೆ ಬಳಗದ ವಿಶೇಷತೆ ಏನು? ಈ ಬಾರಿ ಜಾಂಬೂರಿಗೂ ಶಿಲ್ಪ ಬಳಗ ತಯಾರಾಗಿದೆ. ಈ ಮೂಲಕ ಇದುವರೆಗಿನ ಸಾಧನೆಗೆ ಇನ್ನೊಂದು ಗರಿಯನ್ನು ಸೇರಿಸಿಕೊಂಡಿದೆ ಶಿಲ್ಪ ಕಲ್ಲಡ್ಕ ಬಳಗ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಸಂಭ್ರಮದ ಮೆರವಣಿಗೆ ಇರಲಿ, ಹಬ್ಬದ ವಾತಾವರಣ ಇರಲಿ, ಅಲ್ಲೆಲ್ಲ ಕಲ್ಲಡ್ಕದ ಗೊಂಬೆಗಳದ್ದೇ ಒಂದು ಕಾರಬಾರು. ಅವಿದ್ದರೇನೆ ಒಂದಷ್ಟು ಸಂಭ್ರಮ ಮತ್ತು ಮೆರಗು. ಕಲ್ಲಡ್ಕ ಶಿಲ್ಪ ಗೊಂಬೆ ಬಳಗದ ಜೋಕರ್ ಗೊಂಬೆಗಳು, ಕೀಲ್ಕುದುರೆ, ಕರಗ, ರಾವಣ, ಗೋರಿಲ್ಲಾ, ಯಕ್ಷವೇಷ, ಕಥಗಳಿಯಂತಹ ದೈತ್ಯಾಕಾರದ ಗೊಂಬೆಗಳು ಜೊತೆಯಾದರಂತೂ ಅಲ್ಲಿ ಸಂಭ್ರಮವೂ ಸಂಭ್ರಮ. ಕಳೆದ 37 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದಲ್ಲಿ ಮೊದಲ ಬಾರಿಗೆ ಗೊಂಬೆಗಳನ್ನು ಪರಿಚಯಿಸಿ ಗೊಂಬೆ ಬಳಗವನ್ನು ಆರಂಭಿಸಿದ ರಮೇಶ್ ಕಲ್ಲಡ್ಕ ಅವರ ಶಿಲ್ಪ ಗೊಂಬೆ ಬಳಗ ಡಿಸೆಂಬರ್ 21ರಿಂದ 27ರ ತನಕ ನಡೆಯಲಿರುವ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿಯಲ್ಲಿ ಶಿಲ್ಪ ಗೊಂಬೆ ಬಳಗದ 50 ಬೃಹತ್ ತಟ್ಟಿರಾಯಗಳು ಸೇರಿದಂತೆ 150ಕ್ಕೂ ಅಧಿಕ ಗೊಂಬೆಗಳು ಭಾಗವಹಿಸುತ್ತಿವೆ. ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಆಯೋಜನೆ ಆಗಿರುವ ಜಾಂಬೂರಿಯ ನೇತೃತ್ವ ವಹಿಸಿಕೊಂಡಿರುವ ಡಾಕ್ಟರ್ ಎಂ ಮೋನಾಳ್ವ ಅವರ ಪರಿಕಲ್ಪನೆಯಂತೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಲ್ಲಡ್ಕ ಶಿಲ್ಪ ಬೊಂಬೆ ಬಳಗ ಮಾಲಕ ರಮೇಶ್ ಕಲ್ಲಡ್ಕ ಅವರು ತಟ್ಟಿರಾಯ ಬೇತಾಳ ಸಹಿತ ವಿವಿಧ ಗೊಂಬೆಗಳ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದು ಅಂತಿಮ ಹಂತದ ಕಾರ್ಯ ನಡೆಸುತ್ತಿದ್ದಾರೆ. ಸುಮಾರು 10ರಿಂದ 13 ಅಡಿಯ ತಟ್ಟಿರಾಯನ ಗೊಂಬೆಗಳು, ಕೀಲ್ಕುದುರೆಗಳು, ಸಣ್ಣ ಗೊಂಬೆಗಳು, ಕರಗ, ಜೋಕರ್, ಕಾರ್ಟೂನ್ ಗೊಂಬೆಗಳು ಸೇರಿದಂತೆ ಹಲವು ಕಲಾಕೃತಿಗಳು ಕಲ್ಲಡ್ಕದಲ್ಲಿ ಸಿದ್ಧಗೊಂಡಿವೆ. ಆಳ್ವಾಸ್ ನುಡಿಸಿರಿ, ಆಳ್ವಾಸ್ ವಿರಾಸತ್ ಮೂಲಕ ನಾಡಿನ ಅನೇಕ ಕಲಾವಿದರಿಗೆ ವೇದಿಕೆ ಒದಗಿಸುತ್ತಾ ಓರ್ವ ಕಲಾಪೋಷಕರಾಗಿರುವ ಮೋಹನ್ ಆಳ್ವರು ಕಳೆದ 25 ವರ್ಷಗಳಿಂದ ಶಿಲ್ಪ ಬೊಂಬೆ ಬಳಗವನ್ನು ಬೆಂಬಲಿಸುತ್ತಾ ಬಂದಿದ್ದಾರೆ. ಮೂಡಬಿದ್ರೆಯ ಆಳ್ವಾಸ್ ವಿದ್ಯಾ ಕೇಂದ್ರದ ಮೋಹನ್ ಆಳ್ವರು ನಮಗೆ ಸಾಧಾರಣ 25 ವರ್ಷಗಳಿಂದ ಈಚೆಗೆ ಕಾರ್ಯಕ್ರಮ ಕೊಡುತ್ತಾ ಬರ್ತಾ ಇದ್ದಾರೆ. ಎಲ್ಲಿ ನಡೆದರೂ ನಮ್ಮ ಒಂದು ತಂಡಕ್ಕೆ ಶಿಲ್ಪ ಗೊಂಬೆ ಬಳಗ ಕಲ್ಲಡ್ಕ ಈ ತಂಡಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ನಮಗೆ ಭಾಳ ಸಂತೋಷವಾಗ್ತದೆ. ಅಲ್ಲದೆ ಈ ಬಾರಿ ಅಂತಾರಾಷ್ಟ್ರೀಯ ಮಟ್ಟದ ಜಾಂಬೂರಿ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಗೊಂಬೆಗಳು ಬರಬೇಕು, ಭಾಗವಹಿಸಬೇಕು ಅಂತ ಆಹ್ವಾನ ಕೊಟ್ಟಿದ್ದಾರೆ. ನಾವು ಹೋಗ್ತಾ ಇದ್ದೇವೆ, ಅದಕ್ಕೆ ತಯಾರಿ ನಡೀತಾ ಇದೆ. ಅಲ್ಲದೆ ಅವರು ಇದಕ್ಕಿಂತ ಮೊದಲೇ 40 ಬೇತಾಳ ತಟ್ಟಿರಾಯ ಗೊಂಬೆಗಳನ್ನು ಮಾಡಿಸಿದ್ದಾರೆ. 10 ಗೊಂಬೆಗಳನ್ನು